poli 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 poya Posakural 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲ್ದ ಇಣಿತ ಸುದ್ದಿಗೊಂಚಲ್ನ ಶುರು ಮಾಡ್ತದಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಉಳ್ಳಾಲ ಸೆಂಟ್ರಲ್ ಕಮಿಟಿದ ಹೊಸ ಅಧ್ಯಕ್ಷರಾದ ಪುಗರ್ತಿದ ಸಮಾಜ ಸೇವಕರು ಗೌರವ ಡಾಕ್ಟರೇಟ್ ಪುರಸ್ಕೃತ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಆಯ್ಕೆಯಾದರು. ಬೇತೆ ಬೇತೆ ಸಂಘಟನೆಗಳು ಗುರುತಿಸಾಯಿನ ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಸಮಾಜಮುಖಿಯಾದ ಮಾತೆರನೊಟ್ಟಿಗೆಲ ಇತ್ತೊಂದು ಎಡ್ಡೆ ಸಮಾಜ ಸೇವೆ ಮಲ್ತೊಂದುಲ್ಲೆರು. ಕೊರೋನಾ ಪೊರ್ತುಡು ಅರ್ಹ ಕುಟುಂಬಗ ದಿನಸಿ ಸಾಮಗ್ರಿಗಳನ್ನು ಒದಗಿಸಾದ ಶೈಕ್ಷಣಿಕ ವಾದ್ಲ ದಿಂಜ ವಿದ್ಯಾರ್ಥಿಗಳಿಗೆ ಸಹಾಯ ಮಲ್ತೊಂದುಲ್ಲೆರು. 300 ಗ್ರಾಮ ಪಂಚಾಯತ್ ವ್ಯಾಪ್ತಿಡು ಅರ್ಹ ಫಲಾನುಭವಿಗಳಿಗೆ ರಡ್ ಇಲ್ಲನ್ನು ನಿರ್ಮಿಸಾದು ಕೊಡ್ತೇರು. ಇವೆರ್ನ ಸಮಾಜ ಸೇವೆ ಬೊಕ್ಕ ನಾಯಕತ್ವ ಗುಣನು ಗುರುತಿಸಾದು ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ಅಧ್ಯಕ್ಷರನ್ನಾದ ಮಲ್ತದಂಡು. ಈ ಬಗೆಟ್ ತೆರಿಪಾಯಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ತಂಕ್ಲನ ಹಿರಿಯರು ಸಮಾಜಗ ಬೊಕ್ಕ ದೇಶಗ ಈ ಸಂಘಟನೆರ್ದು ದಾದಾಂಡಲ ಮಲ್ಪೊಡು ಪಂಪಿನ ಉದ್ದೇಶರ್ದು ಹುಟ್ಟು ಪಾಡ್ತೇರು. 11 ವರ್ಷಡು ದಿಂಜ ಸಮಾಜಮುಖಿ ಕೆಲಸಲೆನ್ನು ಮಲ್ತೊಂದು ಬೈದಂಡು. ದುಂಬದ ದಿನಕ್ಲೆಡು ತಂಕ್ಲು ಪೂರ ಒಟ್ಟಾದು ಈ ಸಂಘಟನೆಡು ಬೆಂದದು ಮಾದರಿ ಕಮಿಟಿಯಾದ ಪುದರ್ ಪಡೆಯೋಡು ಪಂಡದ ತೆರಿಪಾಯರು. ಉಳ್ಳಾಲ ಸೆಂಟ್ರಲ್ ಕಮಿಟಿಗೆ ಇವತ್ತಿನ ಈ ಸಭೆಯಲ್ಲಿ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಹುಶಃ ಅಧ್ಯಕ್ಷ ಎಂದರೆ ಅದು ಒಂದು ಸ್ಥಾನವಲ್ಲ, ಅದು ಆ ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡಲು ಒಂದು ಅವಕಾಶ ಅಂತ ನಾನು ಭಾವಿಸಿದ್ದೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಮುಂದಾಲೋಚನೆ ಇಟ್ಟು ನಮ್ಮ ಹಿರಿಯರಾದ ಕುಂಬ್ಳೆ ಅಹಮದ್ ಬಹರ್ ಅವರು ಮತ್ತು ಮುಸ್ತಾಕ್, ಅದೇ ರೀತಿ ಇಕ್ಬಾಲ್ ಸಾಮುಣಿಗೆ ಮತ್ತು ಇಸ್ಮಾಯಿಲ್ ಅಬ್ದುಲ್ ರಹಮಾನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿರುತ್ತಾರೆ. ನಾನು ಅವರಿಗೆ ಚಿರ ಋಣಿಯಾಗಿರುತ್ತೇನೆ, ಆಭಾರಿಯಾಗಿರುತ್ತೇನೆ. ಯಾಕೆಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಕೂಡ ಅದಕ್ಕೂ ಕೂಡ ಒಂದು ದೇವರ ಒಂದು ಅನುಗ್ರಹ ಇರಬೇಕು. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಅದು ಕೂಡ ಒಂದು ಪುಣ್ಯದ ಕೆಲಸ ಅಂತ ನನ್ನ ಭಾವನೆ. ಸಾಮಾಜಿಕ ರಂಗದಲ್ಲಿ ನಾವು ತೊಡಗಿ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಒಂದು ಸಂಘ ಸಂಸ್ಥೆಯಿಂದ ಅದು ನಮಗೆ ಮಾಡಲು ಸಾಧ್ಯ ಎಂದು ನಾನು ಈ ಮೂಲಕ ಹೇಳ್ತೇನೆ. ಆದ್ದರಿಂದ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ಯಾವುದೇ ಕುಂದು ಕೊರತೆ ಇಲ್ಲದೆ ನನ್ನ ಮೇಲೆ ಯಾವ ರೀತಿ ಒಂದು ವಿಶ್ವಾಸವನ್ನು ಇಟ್ಟು ಕೊಟ್ಟಿದ್ದೀರಿ ಅದನ್ನು ಅದೇ ರೀತಿ ನಾನು ಉತ್ತಮವಾಗಿ ನಾನು ನಿಭಾಯಿಸಿ ನನ್ನ ಕರ್ತವ್ಯವನ್ನು ಪೂರ್ತಿಗೊಳಿಸುತ್ತೇನೆ ಎಂಬ ಒಂದು ಭಾವನೆ. ಅದೇ ರೀತಿ ಒಂದು ನಿಮಗೆ ನನ್ನೊಂದು ಮಾತು ಕೂಡ ಹೇಳ್ತೇನೆ. ಯಾಕೆಂದರೆ ನೀವೆಲ್ಲರೂ ನನ್ನೊಟ್ಟಿಗೆ ಇದ್ದಾಗ, ನಾವು ಎಲ್ಲರೂ 10 ಕೈ ಸೇರಿದಾಗ ಮಾತ್ರ ಈ ಉಳ್ಳಾಲ ಸೆಂಟ್ರಲ್ ಕಮಿಟಿ ಒಂದು ಉತ್ತಮ ವ್ಯವಸ್ಥಿತವಾದ ಒಂದು ಸಂಘಟನೆಯಾಗಿ ಈಗ ತಾನೇ ನಮ್ಮ ಕಾರ್ಯದರ್ಶಿ ಅವರು ಹೇಳಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಪಾತಿರೊಂದು ಶೈಕ್ಷಣಿಕವಾದ ಸಾಮಾಜಿಕವಾದ ಏರ್ಪೂರ ಸಂಪನ್ಮೂಲ ವಂಚಿತರಾತೆರ ಅಕ್ಲೆಗ್ ಸಗಾಯ ಮಲ್ತೊಂದು ಸಮಾಜದ ಕಟ್ಟಕಡಿತ ಜನಕ್ಲೆನು ಗುರುತಿಸಾದ ಸಮಾಜದ ಮುಖ್ಯವಾಹಿನಿಗೆ ಕನತದ ಬುಲೆಪಾವಡು ಈ ರಾಷ್ಟ್ರದ ಘನತೆ ಸಾರ್ವಭೌಮತೆ ಸಹೋದರತೆಯನ್ನು ಒರಿಪಾವೊಂದು ಸಂಸ್ಥೆನು ದುಂಬದ ದಿನಕ್ಲೆಡು ರಾಷ್ಟ್ರ ಮಟ್ಟದ ಗುರುತಿಸಾವಲಕ ಮಲ್ಪೆ ಪಂಡು ತೆರಿಪಾಯರು. ಈ ಸಂಸ್ಥೆಯ ಉದ್ದೇಶ ಒಂದೇ ಇದ್ದದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ನೈತಿಕವಾಗಿ ಯಾರೆಲ್ಲ ಸಂಪನ್ಮೂಲ ವಂಚಿತರಾಗಿದ್ದಾರೆ, ಸೊ ಅವರಿಗೆ ಏನಾದರೂ ಈ ಸಂಸ್ಥೆಯಿಂದ ನಾವು ಸಹಕಾರ ಕೊಡುತ್ತಾ ಸಮಾಜದಲ್ಲಿ ಇರುವಂತಹ ಕಟ್ಟಕಡೆಯ ಜನರನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಬೆಳೆಸಬೇಕು. ಈ ರಾಷ್ಟ್ರದ ಘನತೆ, ಸಾರ್ವಭೌಮತೆ, ಸಹೋದರತೆಯನ್ನು ಉಳಿಸಿಕೊಂಡು ಮುಂದಿನಲ್ಲಿ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ
ಈ ಉಳ್ಳಾಲ ಮಾತ್ರಲ್ಲ, ಮಂಗಳೂರು ಮಾತ್ರ ಅಲ್ಲ, ದಕ್ಷಿಣ ಇಲ್ಲ, ಬದಲಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳೆಯುವಂಥ ಒಂದು ಸಂಸ್ಥೆಯಾಗಿ ಉದ್ದೇಶವನ್ನು ಕೊಟ್ಕೊಂಡು ಆವತ್ತು ಉದ್ಘಾಟನೆ ಮಾಡಿದ ಸಂಸ್ಥೆ. ಸೊ ಬರಬರ್ತಾ ತುಂಬ ವಿಷಯಗಳು ಇದಾಯಿತು. ಮತ್ತು ತುಂಬ ವಿಶೇಷವಾದ ಕಾರ್ಯಕ್ರಮಗಳು ಮಾಡೋದು ಅಂದರೆ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಆಗಲಿ, ಮತ್ತು ಜನರಿಗೆ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಮತ್ತು ಹೌ ಟು ಗೆಟ್ ದಿ ಈಸಿ ಸ್ಕೋರ್ ಆಫ್ SSLC ಯಾವ ಥರ ಅಂಕವನ್ನು ಪಡೆಯಬಹುದು ಇದರ ಬಗ್ಗೆ ಕಾರ್ಯಕ್ರಮ ಮಾಡಿದೆವು. ಭಾಳಷ್ಟು ಮದುವೆ ಇನ್ನಿತರ ಸಮಾರಂಭಗಳಿಗೆ ಸಹಕಾರ ಮಾಡೋದು, ಹಿಂದುಳಿದ ಶೈಕ್ಷಣಿಕವಾಗಿ ಹಿಂದುಳಿದ ಅಥವಾ ಅಸಹಾಯಕರಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು, ಮದುವೆ ಇನ್ನಿತರ ಬಡ ಹೆಣ್ಣುಮಕ್ಕಳ ಮಗಳಿಗೆ ಅವರಿಗೆ ಮಾಡುವಂಥದ್ದು, ಮತ್ತು ಅದೇ ಥರ ರಾಜ್ಯವ ಹಜ್ಜು ಇದರಿಂದ ನಾವು ನೇಮಕ ಮಾಡಿ ಅವರಿಗೆ ಸರ್ವಿಸ್ ಕೊಡುವಂಥದ್ದು, ಇಂಥ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದೆ. ಬ್ಲಡ್ ಡೊನೇಷನ್ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳು ಅಥವಾ ವನ ಮಹೋತ್ಸವ, ಪ್ರತಿಯೊಂದು ಸಾಮಾಜಿಕ ಕಾಳಜಿ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಬಂದೆವು. ಸೊ 2019 ವಿಶ್ವದಲ್ಲಿ ಅತಿ ಸಾಂಕ್ರಾಮಿಕ ರೋಗ ಅಂತೇಳಿ ಕೋವಿಡ್ ಆದ ನಂತರ ನಮ್ಮ ಸಂಸ್ಥೆಯು ಬಹಳಷ್ಟು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿದ ಸಂದರ್ಭ. ನಂತರ ಸ್ವಲ್ಪ ಅಡೆತಡೆಗಳು ಉಂಟಾಗಿವೆ. ಸೊ ಆದರೂ ಕೂಡ ಅದನ್ನು ಮುನ್ನಡೆಸ್ತಾ ಬಂದೆವು. ಇವತ್ತು ಆಲ್ಮೋಸ್ಟು 11 ವರ್ಷ ಕಳೆಯಿತು. 12 ವರ್ಷಕ್ಕೆ ನಾವು ಪಾದಾರ್ಪಣೆಯಲ್ಲಿ ನಮ್ಮ ಅಧ್ಯಕ್ಷರು ಗೌರವಾನ್ವಿತರು ಆದಂಥ ಅನ್ವರ್ ಹುಸೇನ್ ಅವರು ಅವರ ಅನಾರೋಗ್ಯದ ಕಾರಣದಿಂದ ಅಸೌಖ್ಯದಿಂದ ಕೂಡ ನಮಗೆ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆಗುವಂಥ ಸಂದರ್ಭಗಳಲ್ಲಿ ಅವರು ಇವತ್ತು ರಾಜೀನಾಮೆ ಕೊಟ್ಟು ನಮ್ಮನ್ನು ನೀವು ಈ ಸಂಸ್ಥೆಯನ್ನು ಮುಂದುವರಿಸಬೇಕು, ನನ್ನ ಅಸೌಖ್ಯದ ಕಾರಣದಿಂದಾಗಿ ನನಗೆ ಮುಂದುವರಲಿಕ್ಕೆ ಕಷ್ಟ ಆಗ್ತೆಂಬ ಆ ಸಾರಥಿಯನ್ನು ನೀವು ವಹಿಸ್ಕೊಳ್ಬೇಕೆಂಬ ಸಂದರ್ಭದಲ್ಲಿ ನಾವು ಇವತ್ತು ವಿಶೇಷವಾದಂಥ ಒಂದು ಸಮಿತಿ ಸದಸ್ಯರನ್ನು ಕರೆದು ಇವತ್ತು ಎಲ್ಲರ ನಮ್ಮ ಕೋರಂ ಪೂರ್ತಿಯಾಗಿ ಎಲ್ಲರ ಸರ್ವಾನುಮತ ಅಭಿಪ್ರಾಯದಿಂದ ಇವತ್ತು ನಮ್ಮ ಮಾಜಿ ಜಾಯಿಂಟ್ ಸೆಕ್ರೆಟರಿ ಆದಂತಹ ಅವರನ್ನು ಇವತ್ತು ನಾವು ಸರ್ವಾನುಮತದಿಂದ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ರ ಅವರನ್ನು ಇವತ್ತು ಅಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದ್ದೇವೆ. ಕೋಶಾಧಿಕಾರಿ ಅಹಮದ್ ಬಾವ ಕುಂಬ್ಳೆ, ಪದಾಧಿಕಾರಿಗಳು ಇಕ್ಬಾಲ್ ಸಾಮನಿಗೆ, ಅಬ್ದುಲ್ ರಹಿಮಾನ್, ಇಸ್ಮಾಯಿಲ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲ್ಗೆ ಸ್ವಾಗತ. ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಕುಡ್ಲ ವಿಶ್ವವಿದ್ಯಾನಿಲಯದ ಮಂಗಳ ಗೊಬ್ಬುದಂಗನಡು ಸೆಪ್ಟೆಂಬರ್ 29 ಶುಕ್ರವಾರ ನಡಪೆರಗೊಂಡು ಪಂಡದು ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಸಹಾಯಕ ನಿರ್ದೇಶಕರು ರವಿ ವೈ ನಾಯಕ್ ಸುದ್ದಿಗೋಷ್ಠಿ ತೆರಿಪಾದರು. ಸುದ್ದಿಗೋಷ್ಠಿ ಈ ಬಗ್ಗೆ ತೆರಿಪಾಯಿನ ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆದ ಸಹಾಯಕ ನಿರ್ದೇಶಕರು ರವಿ ವೈ ನಾಯಕ್, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಬೊಕ್ಕ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ, ತಾಲೂಕ್ ಪಂಚಾಯತ್ ಉಳ್ಳಾಲ ನಗರಸಭೆ, ದೈಹಿಕ ಶಿಕ್ಷಣ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್, ಜೆಸಿ ಮಂಗಳಗಂಗೋತ್ರಿ ಕೊಣಾಜೆ ಇನ್ನಿತ ಒಟ್ಟು ಸೇರಿಗೆಡು ದಸರಾ ಕ್ರೀಡಾಕೂಟ ಪೊಂಜೋಲೆಗು ಬೊಕ್ಕ ಆಂಜೋಲೆಗು ಪ್ರತ್ಯೇಕ ವಿಭಾಗಡು ನಡಪೆರವುಂಡು. ದಸರಾ ಕ್ರೀಡಾಕೂಟದ ಗುರ್ಕಾರ್ಮೆನು ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ವಹಿಸಿರುವರು. ಜಿಲ್ಲೆದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಘ ಸಂಸ್ಥದ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆಯರೆ ಉಲ್ಲೇರ್ಪಂಡದ ತೆರಿಪಾಯರು. ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಆಚರಿಸ್ತಿದ್ದೀವಿ. ಅದರ ಪ್ರಯುಕ್ತ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ದಸರಾ ಕ್ರೀಡಾಕೂಟವನ್ನು ವಿಶೇಷವಾಗಿ ಹಲವು ವರ್ಷಗಳಿಂದ ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಪ್ರಯುಕ್ತ ನಾವು ತಾಲೂಕಾ ಮಟ್ಟದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ತಂಡಗಳನ್ನ ಜಿಲ್ಲಾ ಮಟ್ಟದಲ್ಲಿ ಆಡಿಸಿ, ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ತಂಡವನ್ನು ವಿಭಾಗ ಮಟ್ಟದಲ್ಲಿ ಆಡಿಸಿ, ವಿಭಾಗ ಮಟ್ಟದಲ್ಲಿ ಗೆದ್ದಂಥ ತಂಡವನ್ನು ಕೊನೆಯದಾಗಿ ಅಂತಿಮವಾಗಿ ಮೈಸೂರಿನಲ್ಲಿ CM ದಸರಾ ಕಪ್ ಅಂತ ಆಡಿಸ್ತೀವಿ ನಾವು. ಸೊ ಅದರ ಪ್ರಯುಕ್ತ ಮೊದಲ ಹಂತ ಇದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ವರ್ಷದ ತಾಲೂಕು ಕ್ರೀಡಾಕೂಟವನ್ನು ನಾವು ವಿಶ್ವವಿದ್ಯಾಲಯದ ಕ್ರೀಡಾಂಗಣವಾದ ಕೊನಾಜೆ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ತಾಲೂಕು ಮಟ್ಟದ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಮುಕ್ತ ವಿಭಾಗದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅಂದರೆ ಯಾವುದೇ ರೀತಿಯಂಥ ವಯಸ್ಸಿನ ನಿರ್ಬಂಧ ಇಲ್ಲ, ಯಾರಾದರೂ ಕೂಡ ಸ್ಪರ್ಧೆ ಮಾಡಬಹುದು, ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ. ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಆದ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದರುವ ಮಾನ್ಯ ಯುಟಿ ಖಾದರ್ ಸರ್ ಅವರು ವಿಶೇಷ ಒತ್ತು ನೀಡಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಂತ ಈಗಾಗಲೇ ನಮ್ಮನ್ನು ಕರೆದು ಸೂಚಿಸಿದ್ದಾರೆ. ಮತ್ತು ಕೆಲವು ಮಿಷನರೀಸ್ಗಳಿದ್ದಾವೆ, ಅವ್ರಿಗೂ ಕೂಡ ನಾವು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋಕ್ಕೆ ಈಗಾಗಲೇ ಸೂಚಿಸ್ತಾ ಇದ್ದೀವಿ. ಹಾಗೂ ಇನ್ನೂ ಹಲವು ದಿನಗಳ ಈ ಪ್ರಯತ್ನ ನಡೀತಾ ಇರುತ್ತೆ.
ಈ ಕ್ರೀಡಾಕೂಟಕ್ಕೆ ಸಾಮಾನ್ಯವಾಗಿ ಒಂದು 700ರಿಂದ 1,000 ಜನ ಕ್ರೀಡಾ ಸ್ಪರ್ಧಾಳುಗಳು ಭಾಗವಹಿಸುವ ಒಂದು ಸಂಭಾವ್ಯತೆ ಇದೆ. ಅದರಂತೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗಲಿ, ತಿಂಡಿ ವ್ಯವಸ್ಥೆ ಆಗಲಿ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಬರುವ ಕ್ರೀಡಾಪಟುಗಳಿಗೆ TAಯನ್ನು ಕೊಡುವ, ಅಂದರೆ ಅವರಿಗೆ ಪ್ರಯಾಣ ಭತ್ಯೆಯನ್ನು ಕೊಡುವ ಒಂದು ಸೌಲಭ್ಯ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸುದ್ದಿಗೋಷ್ಠಿ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಉಳ್ಳಾಲ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶೈಲಾ ಕಾರ್ಗಿ, ಉಳ್ಳಾಲ ನಗರಸಭಾ ಕಂದಾಯ ಅಧಿಕಾರಿ ನವೀನ್ ಹೆಗ್ಡೆ, ತಾಲೂಕು ದಸರಾ ಕ್ರೀಡಾಕೂಟ ನೋಡಲ್ ಅಧಿಕಾರಿ ತ್ಯಾಗಂ ಹರೇಕಳ ಸುದ್ದಿಗೋಷ್ಠಿ ಒಡಿಗೇತೇರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕೊಣಾಜೆ ನಡುಪದವು PA ಫಾರ್ಮಸಿ ಕಾಲೇಜ್ ವತಿಯಿಂದ ವಿಶ್ವ ಫಾರ್ಮಸಿ ದಿನಾಚರಣೆದ ಅಂಗವಾದ ಕಿನ್ಯ ಒಲವಿನಹಳ್ಳಿದ ಅನಾಥಾಶ್ರಮದ ನಿವಾಸಿಗಳಿಗೆ ವೈದ್ಯಕೀಯ ಚಿಕಿತ್ಸೆ, ಮರ್ದ ವಿತರಣೆ, ಮಧ್ಯಾಹ್ನದ ವನಸು ವಿತರಣೆ ಕಾರ್ಯಕ್ರಮ ನಡಪಾಯಿರು. ಕೊಣಾಜೆ ನಡುಪದೌದ PA ಕಾಲೇಜ್ ಆಫ್ ಫಾರ್ಮಸಿದ ವತಿರ್ದು ಪ್ರಾಧ್ಯಾಪಕ ಬಳಗ, ಸಿಬ್ಬಂದಿಲು ಬೊಕ್ಕ ವಿದ್ಯಾರ್ಥಿಲು ಒಟ್ಟು ಸೇರೊಂದು ವಿಶ್ವ ಔಷಧ ತಜ್ಞರ್ನ ದಿನದ ಅಂಗವಾದ ಕಿನ್ಯ ಒಲವಿನಹಳ್ಳಿದ ವೃದ್ಧಾಶ್ರಮಡ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ್ನು ಸೋಮವಾರ ಕಾಂಡೆ ಅಟನೆ ಮಾಡಿದ್ದೇರು. ಕುಟ್ಲ ಸಹಾಯಕ ಔಷಧ ನಿಯಂತ್ರಕರು ಉದಯ್ ಕಿಶೋರ್ ಪಿ ಕಾರ್ಯಕ್ರಮನ ಉದಿಪನ ಮಲ್ದದ ಔಷಧ ತಜ್ಞರು ಆರೋಗ್ಯ ಕ್ಷೇತ್ರದ ಮಲ್ಲ ಪಾತ್ರನ ನಿರ್ವಹಿಸಾವಂದುಲ್ಲೇರು. ಕೋವಿಡ್ ಸಂದರ್ಭದ ಮುಂಚೂಣಿಡು ಉಂತುದು ಕೆಲಸ ಮಲ್ತಿನಕ್ಲು ಪಂಡದು ಶುಭ ಹಾರೈಸೇರು. See, every year FIP decides the theme of the Pharmacist Day. So it's a global organization, as I said. So they decide the theme, and throughout the globe, throughout the world, it is being celebrated. And this year's theme for WPD is Pharmacists Strengthening the Health System. See, let me not have a one-way speech here. Let us have some interaction, because I always love interaction with the students. Because if you see the pharmacy scenario right now, I don't know the students, how many of you. PA ಫಾರ್ಮಸಿ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಸಲೀಮುಲ್ಲಾ ಖಾನ್ ಪಾತಿರೊಂದು ಫಾರ್ಮಸಿ ವೃತ್ತಿ ಸೇವೆ ಆಧಾರಿತ ವೃತ್ತಿ ಮಾತೆಡಲ ಸೇವಾ ಮನೋಭಾವ ಬತ್ತಂಡ ಎಡ್ಡೆ ಸಮಾಜ ನಿರ್ಮಾಣ ಆಯರೆ ಸಾಧ್ಯ ಮಾಡಿ ತೆರಿಪಾಯಿರು. Today we are celebrating International Pharmacist Day. It is also called as World Pharmacist Day. This day is celebrated on the eve of the formation of FIP, Federation International Pharmacy. And today we had a stage program where the Assistant Drug Controller graced the program, and all the students attended that program, followed by which, as every year plan for the Pharmacist Day to do some charity and do some service. And this year we selected a beautiful campus of Walavinahalli. Walavinahalli houses more than 100 old age people who are suffering from various disorders, psychosis, leprotic patients. All of them are there, and they are taking very well care of each and every inmate of this ashrama, and they gave us an opportunity to visit this place. We are very much thankful to them. PA ಎಜುಕೇಷನಲ್ ಟ್ರಸ್ಟ್ದ ಸಹಾಯಕ ಮಹಾಪ್ರಬಂಧಕರು ಶರ್ಫುದ್ದೀನ್ PK, PA ಪ್ರಥಮ ದರ್ಜೆ ಕಾಲೇಜದ ಪ್ರಾಂಶುಪಾಲರು ಡಾಕ್ಟರ್ ಸರ್ಫಾಜ್ ಜೆ ಹಾಶಿಂ, PA ಫಿಸಿಯೋಥೆರಪಿ ಪ್ರಾಂಶುಪಾಲರು ಡಾಕ್ಟರ್ ಸಜೀಶ್ ರಘುನಾಥನ್, PA ಪಾಲಿಟೆಕ್ನಿಕ್ ಪ್ರಾಂಶುಪಾಲರು ಪ್ರೊಫೆಸರ್ KP ಸೂಫಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಳಿದ್ದರು. ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಎತ್ಕೊಂಡರು. ವಿವಿಧ ರೋಗಗಳಿಂದ ಬಳಲುವವರಿದ್ದಾರೆ. ಅವರಿಗೆ ನಮ್ಮ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅವರ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ವಿವಿಧ ರೀತಿಯ ಪರೀಕ್ಷೆಯನ್ನು ಅವರು ನಡೆಸಿದರು ಮತ್ತು ಅವರಿಗೆ ಒಂದು ಹುಮ್ಮಸ್ಸನ್ನು ನೀಡಿದರು. ಅವರಲ್ಲಿ ಒಂದು ಆತ್ಮಾಭಿಮಾನವನ್ನು ಉಂಟು ಮಾಡಿದರು. ಅದೇ ರೀತಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ದಿನದಂದು ವಿಶ್ವ ಔಷಧ ತಜ್ಞರ ಈ ದಿನದಂದು ವಿಶ್ವ ಔಷಧ ತಜ್ಞರು, ಈ ಔಷಧ ತಜ್ಞರು ಆರೋಗ್ಯ ರಂಗದಲ್ಲಿ ಮಾಡುವಂತಹ ಸೇವೆ, ಅವರ ಪಾತ್ರವನ್ನು ಇಲ್ಲಿ ಎತ್ತಿ ಹೇಳಲಾಗ್ತದೆ. ಅದೇ ರೀತಿ ಈ ರಂಗದಲ್ಲಿ ಕೆಲಸ ಮಾಡಿದಂತಹ
ಔಷಧ ರಂಗದಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇದೆ. ಅದೇ ರೀತಿ ಸಾಹಿಲ್ ಪ್ರಾರ್ಥನೆ ಪಂಡೇರು, ತ್ರಿವೇಣಿ ನಿರೂಪಣೆ ಮಲ್ತೇರು, ನಿಶ್ಮಿತಾ ಸೊಲ್ಮೆ ಸಂದಾಯರು, ಒಲವಿನಹಳ್ಳಿ ವೃದ್ಧಾಶ್ರಮಡ್ ರಕ್ತದೊತ್ತಡ, ನೆತ್ತೆರ್ದ ಗ್ಲೂಕೋಸ್ ಪಂಡ, ಮಧುಮೇಹ, ಹಿಮೋಗ್ಲೋಬಿನ್ ಮಟ್ಟ ಇಂಚಿತಿ ಪರೀಕ್ಷೆಲೆ ನಡಪಾದು ಆರೋಗ್ಯದ ಬಗೆಟ್ ದೆತನುಡಾಯಿನ ಮುಂಜಾಗ್ರತೆದ ಬಗೆಟ್ ಮಾಹಿತಿ ಕೊರಿಯರು. ಒಲವಿನಹಳ್ಳಿದ ಆಡಳಿತ ಬಳಗದಗಳು ಕಾರ್ಯಕ್ರಮದ ಪಾಲ್ಪಡೆದು PA ಫಾರ್ಮಸಿ ಕಾಲೇಜ್ ಸೇವಾ ಕಾರ್ಯಕ್ರಮಕ್ಕೆ ಅಭಿನಂದನೆ ಸಂದಾಯರು. Thank you very much. It was a unique experience. You have really taken keen interest in each individual. You have gone to each one and spoken to them, and you have checked the vital signs as well as checked the blood pressure. Really, it was a great. Besides that, you have fed the inmates also with good sumptuous biryani. All of them are very happy, and they say first time we are coming across that they are taking so keen interest in each one of us and doing the vitals, taking the vital signs as well as having the blood checkup. Thank you so much. May God bless you all. ವಿದೇಶದ ವಾಚ್ ಕಂಪನಿಡು ಉದ್ಯೋಗಿಯಾದಿದ್ದು ಊರುಡು ಪುಗರ್ತಿದ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಡು ತೊಡಗಿಸಾದಿತ್ತಿನ ಸೋಮೇಶ್ವರ ನಿವಾಸಿ 55 ವರ್ಷ ಪ್ರಾಯದ ಜನಾರ್ದನ್ ಕುಲಾಲ್ರು ಸೋಮವಾರ ದೇವೇರ್ನ ಪಾದ ಸೇರಿದರು. ಸೋಮೇಶ್ವರ ನಿವಾಸಿ ಆದಿತ್ತಿನ 55 ವರ್ಷ ಪ್ರಾಯದ ಜನಾರ್ದನ್ ಕುಲಾಲ್ರು ವಿದೇಶದ ಬತ್ತಿಬೊಕ್ಕ ಹೆಚ್ಚಾದ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಡು ತೊಡಗಿಸಾದಿದ್ದರು. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭಡ್ ಅರಿನ ಮುತಾಲಿಕೆಡು ಕುಲಾಲ ಸಂಘದ ಸಹಯೋಗಡು ಬೊಳ್ಳಿ ಬಾಕಿಲ್ದ ಸಮರ್ಪಣೆಲ ಮಲ್ದಿದ್ದರು. ಆತೆ ತಂದೆ ಶ್ರೀ ಸೋಮನಾಥ ದೇವಸ್ಥಾನದ ತೀರ್ಥ ಮರ್ಗಿಲ್ದ ಶ್ರೀ ರಕ್ತೇಶ್ವರಿ ಅಪ್ಪೆನ ಗುಡಿಲ್ನ ಅರಿನ ಸ್ವಂತ ಖರ್ಚಡು ನವೀಕರಣ ಮಲ್ಪಾದಿತ್ತೇರು. ವಿದೇಶಡು ರ್ಯಾಡೋ ಒಮೇಗಾ ದಂಚಿನ ವಾಚ್ ಕಂಪನಿಲೆಡು ಉದ್ಯೋಗಿಯಾದಿತ್ತಿನ ಆರು ಅವ್ವೇತು ದೈವ ದೇವಸ್ಥಾನಲೆಗು ಮಲ್ಲ ಮಲ್ಲ ಗಡಿಯಾರ ಹಿತೈಷಿ ಬಂಧುಲೆಗು ವಾಚ್ಲ್ನ ಉಚಿತವಾದ ಕೊಡ್ತಿದ್ದೇರು. ಒಂತೆ ಕಾಲದ ಅಸೌಕ್ಯಡು ದೇವೇರ್ನ ಪಾದ ಸೇರ್ನ ಜನಾರ್ದನ್ ಕುಲಾಲ್ರು ಬೊಡೆದಿ ಶ್ರೀಮತಿ ಗುಲಾಬಿ ರಡ್ಡು ಪೊಂಜೋಗ್ಲು ಸೇರ್ನಂಚ ಅಪಾರ ಬಂಧು ಬಳಗನ ಅಗಲ್ದೇರು. ಅರೆನ ಅಗಲುವಿಕೆಗೆ ಅರೆನ ಹಿತೈಷಿ ಬಂಧುಲು ಸಂತಾಪನ್ ಸೂಚಿಸಿದರು. ಸುದ್ದಿಗೊಂಚರ್ಗೂ ಸ್ವಾಗತ. ಜಮಿಯತುಲ್ ಫಲಾಹದ ಉಳ್ಳಾಲ ತಾಲೂಕುದ ಪೊಸ ಘಟಕದ ಉದಿಪನ ಬೊಕ್ಕ ಉಳ್ಳಾಲ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜದ ಒಟ್ಟು ಸೇರಿಗೆಡೆ ಮಾದಕ ದ್ರವ್ಯ ವಿರುದ್ಧ ಬೊಕ್ಕ ಸಂಚಾರಿ ನಿಯಮದ ಜಾಗೃತಿ ಕಾರ್ಯಕ್ರಮ ಟಿಪ್ಪು ಸುಲ್ತಾನ್ ಕಾಲೇಜ್ ಸಭಾಂಗಣ ಅಂಗಾರ್ ನಡೆದನು. ಜಮಿಯತುಲ್ ಫಲಾಹದ ಉಳ್ಳಾಲ ತಾಲೂಕುದ ಪೊಸ ಘಟಕದ ಉದಿಪನ ಬೊಕ್ಕ ಉಳ್ಳಾಲ 9 ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜದ ಒಟ್ಟು ಸೇರಿಗೆಡೆ ಮಾದಕ ದ್ರವ್ಯ ವಿರುದ್ಧ ಬೊಕ್ಕ ಸಂಚಾರಿ ನಿಯಮದ ಜಾಗೃತಿ ಕಾರ್ಯಕ್ರಮನ ಕರ್ನಾಟಕ ರಾಜ್ಯ ವಿಧಾನಸಭಾ ಸಭಾಧ್ಯಕ್ಷರು UT ಖಾದರ್ ಉದಿಪನ ಮಲ್ದೇರು. ಜಮಿಯತುಲ್ ಫಲಾ ಸಂಸ್ಥೆ ವಿದ್ಯಾ ಕ್ಷೇತ್ರಡು ಆರೋಗ್ಯ ಕ್ಷೇತ್ರಡು ಕೊರ್ನ ಕೊಡುಗೆ ಅಪಾರ. ಸಮುದಾಯದ ಅಭಿವೃದ್ಧಿಡು ದಿಂಜ ಕೊಡುಗೆನ್ ಕೊಡ್ತುಂಡು. ಇತ್ತದ ಕಾಲಘಟ್ಟಡು ಮಾದಕ ದ್ರವ್ಯ ವ್ಯಾಪಕವಾದ ಪರಡೊಂದಿತ್ತದು. ಶಾಲಾ ವಿದ್ಯಾರ್ಥಿಗಳಿಗೂ ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಶಿಬಿರ ಮಲ್ತಿನಾವು ಶ್ಲಾಘನೀಯ ಪಂಡದು UT ಖಾದರ್ ತೆರಿಪಾಯರು. ಯಾಕಂದ್ರೆ ಹೇಳಿದ್ರೆ ಜಾಮಿಯತುಲ್ ಫಲಾ ಈಗಲ್ಲ, ನಾವು ಸಣ್ಣದಿರುವಾಗಲೇ ಬಹುಶಃ ಇವತ್ತು ನಾವು ಪ್ರಾರಂಭ ಇವತ್ತು ಆಗಿದೆ. ಸುಮಾರು 35 ವರ್ಷ ಈ ವಿದ್ಯಾರ್ಥಿನಲ್ಲಿ ಯಾರು 35 ವರ್ಷ ಆದವರು ಯಾರು ಕೂಡ ಇಲ್ಲ. ಆದ ಕಾರಣ ನೀವು ಅರ್ಥ ಮಾಡಿಕೊಳ್ಬೇಕು. ಅವತ್ತು ಈ ಸ್ಥಾಪನೆ ಮಾಡಿದ ಉದ್ದೇಶ ಯಾಕೆಂತ ಹೇಳಿದ್ರೆ ಅವತ್ತಿನ ಜನಕ್ಕೆ ಬೇಕಾಗಿ ಅಲ್ಲ, ನಿಮ್ಮಂಥ ಮಕ್ಕಳು ದೊಡ್ಡವರಾಗಿ ಬಂದಾಗ ಕೊಡುವಂಥ ಸವಲತ್ತು ಕೊಡಲಿಕ್ಕೆ ನಾವೆಲ್ಲ ತಯಾರಾಗಬೇಕು ಉದ್ದೇಶದಿಂದ ಅವತ್ತು ಮಾಡಿದ ಯೋಜನೆ ಫಲವನ್ನು ನಾವು ಇವತ್ತೆಲ್ಲ ಪಡ್ಕೊಳ್ತ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಈಗ ನಾವು ಮಾಡುವಂಥ ಕೆಲಸ ಅಥವಾ ಮುಂದೆ ನೀವು ಮಾಡುವಂಥ ಕೆಲಸ ಅದು ನಿಮ್ಗಾಗಿ ಅಥವಾ ನಮ್ಗಾಗಿ ಮಾಡುವಂಥ ಕೆಲಸ ಅಲ್ಲ. ಈ ಹುಟ್ಟಿ ಬರಲಿಕ್ಕೆ ಬಹಳಷ್ಟು ಮಕ್ಕಳಿದ್ದಾರೆ ಭೂಮಿ ಮತ್ತು ಸಮಾಜದಲ್ಲಿ. ಆ ಮಕ್ಕಳು ಹುಟ್ಟಿ ಬರುವಾಗ ಅವರಿಗೆ ಬೇಕಾದಂಥ ಅತ್ಯುತ್ತಮವಾದ ವ್ಯವಸ್ಥೆ ಮಾಡಿರುವ ಪ್ರಯತ್ನವೇ ಅದು ನಿಮ್ಮೆಲ್ಲರ ಪ್ರಯತ್ನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯದ ಜನಾಂಗದ ಆಲೋಚನೆ ಇಟ್ಟುಕೊಂಡು ತಮ್ಮದೇ ಆದ ಸೇವೆಯನ್ನು ಜಮಿಯತ್ ಫಲಾ ಇವತ್ತು ಮಾಡ್ತಾ ಇವತ್ತು ಬಂದಿದೆ. ಇವತ್ತು ವರ್ಷ 35 ವರ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲ ರಂಗ ವಿಚಾರದಲ್ಲಿ ಕೂಡ ಪ್ರಯೋಜನ ಆಗುವಂಥ ಕೆಲಸ ಮತ್ತು ಗೌರವ ಬರುವಂಥ ಕೆಲಸ ಅಲ್ಲದೆ
ನಮ್ಮ ಸಮುದಾಯಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬರೆದ ರೀತಿಯಲ್ಲಿ ಜಾಮಿಯತುಲ್ ಫಲಾಹ್ ತಮ್ಮ ಕೆಲಸಕ್ಕೆ ನಡೆಸಿಕೊಂಡು ಬಂದಿದ್ರೆ ಇದು ನಮ್ಮ ಸಮಾಜ ಮತ್ತು ಸಮುದಾಯ ಮತ್ತು ಆಸ್ತಿ ಸಂಪತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರು ಅಬ್ದುಲ್ ನಾಸಿರ್ ಕೇಕೆ ಗುರ್ಕಾರ್ಮನ್ ವಹಿಸೊಂದು ಪೊಸ ಘಟಕದ ಅಭಿವೃದ್ಧಿ ಕಾರ್ಯಾಲಯ ನಿಕ್ಲೆನಪುರ ಸಹಕಾರ ಬೋರ್ಡು ದುಂಬದ ತಿನ್ನೊಕ್ಲೆಡು ಮಾದರಿ ಘಟಕ ಆದ ಮಲ್ಪೆರೆ ನಿಕ್ಲೆನ ಸಲಹೆ ಸಹಕಾರ ಬೋರ್ಡ್ ಪಂಡದ ಕೇನೊಂಡಿರು. ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಮಾರಕ ಪಿಡುಗು ಏನಿದೆ, ಮಾದಕ ದ್ರವ್ಯದ ಒಂದು ವ್ಯಾಪಕವಾಗಿ ಇವತ್ತು ನಮ್ಮ ಸುತ್ತಮುತ್ತಲು ಹಬ್ಬಿರುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರುವಂತಹದ್ದು. ಎಷ್ಟು ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಇದನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ಸರ್ಕಾರ ಕೂಡ ಇವತ್ತು ಬಹಳ ಎಚ್ಚೆತ್ತುಕೊಂಡಿದೆ. ಅದರ ಬಗ್ಗೆ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಈಗಾಗಲೇ ನಮ್ಮ ಶಾಸಕರು, ವಿಧಾನಸಭೆ ಅಧ್ಯಕ್ಷರಾದ ಗೌರವಾನ್ವಿತ UT ಖಾದರ್ ಅವರು ಕೂಡ ಈ ಬಗ್ಗೆ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಇದರ ನಿರ್ಮೂಲನೆ ಆಗಬೇಕಿದ್ರೆ ಅದು ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಅರಿವು ಮೂಡಬೇಕು. ವಿದ್ಯಾರ್ಥಿಗಳಲ್ಲಿ ಇದರ ಬಗ್ಗೆ ಅರಿವು ಮೂಡಿದಾಗ ಮಾತ್ರ ಇದನ್ನ ನಿರ್ಮೂಲನ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರತಿಷ್ಠಿತ ಟಿಪ್ಪು ಸುಲ್ತಾನ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆ ಒಂದು ಮಾರ್ಗದರ್ಶನವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಚಿಂತನೆ ಮಾಡಿದಾಗ ಇದಕ್ಕೆ ಒಬ್ಬ ಸೂಕ್ತ ಸಂಪೂರ್ಣ ವ್ಯಕ್ತಿ ಯಾರು ಅಂತ ನಾವು ಚರ್ಚೆ ಮಾಡಿದಾಗ ಶ್ರೀಮತಿ ಲಿಡಿಯಾ ಮೇಡಮ್ ರವರನ್ನ ನಮ್ಮ KMK ಮಂಜನಾಡಿ ಅವರು ಪ್ರಸ್ತಾಪ ಮಾಡಿದ್ರು. ಬಜಾನ್ ಲಿಂಕ್ ಇಂಟಿಗ್ರೇಟೆಡ್ ರಿಹ್ಯಾಬಿಟೇಷನ್ ಸೆಂಟರ್ದ ಆಡಳಿತಾಧಿಕಾರಿ ಶ್ರೀಮತಿ ಲೀಡಿಯಾ ಲೋಬೋ ಸಂಪನ್ಮೂಲ ವ್ಯಕ್ತಿಲಾದ ಪಾಲ್ಪಡೆದು ಮಾದಕ ದ್ರವ್ಯದ ದುಷ್ಪರಿಣಾಮದ ಬಗ್ಗೆ ಮಾಹಿತಿ ಕೊರಿಯರು. ಈ ಅಮಲು ವ್ಯಸನಕ್ಕೆ ಬಲಿಯಾಗಿದ್ದಾರೆ ಅಂತ ಅಧ್ಯಯನ ಮಾಡುವಾಗ ಅವರ ರಿಪೋರ್ಟಿನ ಪ್ರಕಾರ ಗೊತ್ತಾದದ್ದು ನಮ್ಮಲ್ಲಿ 60% ವ್ಯಕ್ತಿಗಳು ಒಂದಲ್ಲ ಒಂದು ಮಾದಕ ವಸ್ತುಗಳಿಗೆ ಡ್ರಗ್ಸ್ಗೆ ಬಲಿಯಾಗಿದ್ದಾರೆ. ಇರಬಹುದು ಅದು ತಂಬಾಕು, ಇರಬಹುದು ಅದು ಮದ್ಯಪಾನ, ಇರಬಹುದು ಅದು ಗಾಂಜಾ, ಇರಬಹುದು ಚರಸ್, ಇರಬಹುದು ಅಫೀಮ್, ಇರಬಹುದು ಇಂತಹ ವಸ್ತುಗಳಿಗೆ ಅಥವಾ ಮೆಡಿಕಲಿ ಪ್ರಿಸ್ಕ್ರೈಬ್ ಡ್ರಗ್ಸ್ಗೆ. ಸೊ ಈ ಒಂದು ರಿಪೋರ್ಟ್ ಬಂದ ನಂತರ ಅವರು ಆಲೋಚನೆ ಮಾಡಿದ್ರು 60% ನಮ್ಮ ಸುತ್ತಮುತ್ತ ನಮ್ಮ ವ್ಯಕ್ತಿಗಳು ಇದಕ್ಕೆ ಬಲಿಯಾಗಿದ್ದಾರೆ. ನಾವು ಸುಮ್ಮನೆ ಕೂತ್ರೆ ಆಗಲ್ಲ, ಇದಕ್ಕೋಸ್ಕರ ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿ ಇದರ ಬಗ್ಗೆ ಒಂದು ಲಿಂಕ್ ಆಂಟಿ ಅಡಿಕ್ಷನ್ ಸಿಟಿಸನ್ಸ್ ಕಮಿಟಿ ಅಂತ ಹೇಳಿ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿ ನಮ್ಮ ಒಂದು ಡಿ ಅಡಿಕ್ಷನ್ ಸೆಂಟರ್ ಸ್ಥಾಪನೆ ಆಯಿತು. ಅನ್ವೇಷಣೆ ಆಯ್ತು. ಯಾಕಂತ ಹೇಳಿದ್ರೆ 3 ವ್ಯಕ್ತಿಗಳನ್ನ ನಾನು ವಿಟ್ನೆಸ್ ಮಾಡಿದೆ. 3 ವ್ಯಕ್ತಿಗಳನ್ನು. ಈ 3 ವ್ಯಕ್ತಿಗಳಲ್ಲಿ ಒಬ್ಬನು 27 ವರ್ಷದ ಹುಡುಗ, ಅವನು ಹೋಗುದು ಫಾಸ್ಟ್ ಫುಡ್ಗೆ. ಬೆಳಿಗ್ಗೆ ಹೋಗುದು ಒಳ್ಳೆ ಮಾಡಿ ಟೇಸ್ಟ್ ಆಗ್ಬೇಕು ತಿನ್ಲಿಕ್ಕೆ ಅಂತ ಹೇಳಿ ಬೆಳಿಗ್ಗೆ ಒಂದು ಅಂಗಡಿಗೆ, ಮಧ್ಯಾಹ್ನ ಒಂದು ಅಂಗಡಿಗೆ, ಸಾಯಂಕಾಲ ಒಂದು ಅಂಗಡಿಗೆ. 6 ತಿಂಗಳಲ್ಲಿ ಅವನಿಗೆ ಹೊಟ್ಟೆ ನೋವು ಬಂತು. ಡಾಕ್ಟರ್ ಹತ್ರ ಹೋದ, ಯಾವುದು ರೋಗ ಅಂತ ಹೇಳಿ ಕಂಡು ಹಿಡಿಯಲಿಕ್ಕೆ ಆಗಲಿಲ್ಲ, ಸತ್ತು ಹೋದ. ಇವನು ತಿಂತಿದ್ದದ್ದು ಫಾಸ್ಟ್ ಫುಡ್. ಇನ್ನೊಂದು ಮಗು 3ನೇ ಕ್ಲಾಸ್ ಇದ್ದು, ಒಂದೇ ಮಗು ಬ್ಲಡ್ ಕ್ಯಾನ್ಸರ್ ಬಂತು. ಬ್ಲಡ್ ಕ್ಯಾನ್ಸರ್. ನಾನು ಕೇಳಿದೆ ಏನು ಆಹಾರ ಪದ್ಧತಿ ಇತ್ತು? ಲೇಸ್, ಕುರ್ಕುರೆ ಪ್ಲಸ್ ಫ್ರೈ ಮಾಡಿದ ಚಿಕನ್ ಪ್ರತಿಯೊಂದು ದಿವಸ ಅಪ್ಪ ಒಂದೇ ಮಗು ಅಂತ ಹೇಳಿ ತಂದು ಕೊಡ್ತಾ ಇದ್ರು. ಬ್ಲಡ್ ಕ್ಯಾನ್ಸರ್. ಇನ್ನೊಂದೊಬ್ಬ ಹುಡುಗ ಇದ್ದ, ಅವನಿಗೆ ಬ್ಲಡ್ ಅಲ್ಲಿ ಎಣ್ಣೆ ಅಂತ ಹೇಳಿ ಬಂತು. ಅವನು ಕೂಡ ಪ್ರತಿ ದಿವಸ ಹೊರಗಡೆ ಫ್ರೈ ಮಾಡಿದ ಚಿಕನ್ ಅನ್ನು ತಿಂತಿದ್ದು. ನಮಗೆ ತಿಂಡಿಗೆ ಖುಷಿ ಆಗ್ತದೆ, ಎಲ್ಲವನ್ನ ತಿನ್ನಬಾರದು ಅಂತ ಹೇಳ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಮಕ್ಕಳು. ಎಲ್ಲೆಲ್ಲಿ ಸಿಕ್ಕಿದ ದಾರಿ ಬದಿಯಲ್ಲಿ ಸಿಕ್ಕಿದ ಆಹಾರವನ್ನು ತಿಂದು ನಿಮ್ಮ ಆರೋಗ್ಯವನ್ನ ಹಾಳು ಮಾಡಲಿಕ್ಕೆ ಹೋಗಬೇಡಿ. ನಮಗೆ ಪ್ರತಿಯೊಬ್ಬರಿಗೆ ಒಂದೇ ಸತಿ ಬರ್ಲಿಕ್ಕೆ ಇರುವಂಥದ್ದು. ಉಳ್ಳಾಲ ಪೊಲೀಸ್ ಠಾಣಾ ಉಪನಿರೀಕ್ಷಕರು ಶೀತಲ್ ಕುಮಾರ್ ಸಂಚಾರ ನಿಯಮದ ಬಗ್ಗೆ ಮಾಹಿತಿ ಕೊರಿಯರು. ಯಾವುದೇ ಕಾರಣಕ್ಕೂ ಡ್ರಗ್ಸ್ ಇನ್ನೊಂದು ಇರ್ತದೆ, ಅದನ್ನ ಕರೆಕ್ಟಾಗಿ ವೆರಿಫೈ ಮಾಡಬೇಕು. ಇನ್ನೊಂದು ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇನ್ನು ಅವ್ರು ಕೊಡೋದು, ಈಗ ಇನ್ನೊಬ್ರು ಅವ್ರು ಕೊಡೋದು, ಆ ಚಾಲಕ ಎಷ್ಟು ಇರ್ತಲ್ಲ ಎಲ್ಲ ಅರೆಸ್ಟ್ ಆಗ್ತಾರೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ನೀವು ಕೇಸಸ್ ಹಾಕೋಬೇಡಿ. ಒಂದ್ಸತಿ ನಿಮಗೆ NDPS ಕೇಸ್ ಆಗಿಬಿಟ್ಟು ಸುಮಾರು 10 ವರ್ಷಗಳ ಕಾಲ ಟ್ರೈಲ್ ನಡೆಸಿದೆ. 10 years 10 ವರ್ಷ ನಡೆಸಿದೆ ಟ್ರೈಲು. 10 ವರ್ಷ ಕೇಸ್ ಮುಗಿದಿಲ್ಲ, ನಿಮಗೆ ಯಾವುದೋ ಪಾಸ್ಪೋರ್ಟ್ ಇಶ್ಯೂ ಆಗೋದಿಲ್ಲ. ಪಾಸ್ಪೋರ್ಟ್ ಗೊತ್ತಲ್ಲ, ವಿದೇಶಕ್ಕೆ ಹೋಗಬೇಕು, ದುಡಿಬೇಕು ಅಂದ್ರೆ ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಇಶ್ಯೂ ಆಗೋದಿಲ್ಲ. ಪೊಲೀಸ್ ಕ್ಲಿಯರೆನ್ಸ್ ಸಿಗೋದಿಲ್ಲ. ಯಾವುದೋ ನೀವು ಪ್ರೈವೇಟ್ ಕೆಲಸಕ್ಕೆ ಹೋದ್ರು ಕೂಡ ನಾವು ಪೊಲೀಸ್ ಕ್ಲಿಯರೆನ್ಸ್ ಬೇಕು. ನಾವು ಬರ್ತೀವಿ, ಇಂಥ ಕೇಸಲ್ಲಿ ನೀವು ಭಾಗಿಯಾಗಿದೆ ಅಂತ ಬರ್ತೀವಿ. ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಯಾವುದೋ MNC ಕಂಪ್ನಿ ದೊಡ್ಡ ಕಂಪ್ನಿಗಳು ಕೂಡ ತಗೊಳ್ಳೋದಿಲ್ಲ ನಿಮಗೆ.
ಒಂದುವೆ ಪೊರ್ತು ಕರ್ನಾಟಕ ರಾಜ್ಯ ವಿಧಾನಸಭೆದ ಸಭಾಧ್ಯಕ್ಷರು ಯುಟಿ ಖಾದರ್ ಬೊಕ್ಕ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿರ್ದು ರಾಜ್ಯ ಉತ್ತಮ ಶಿಕ್ಷಕರ ಪ್ರಶಸ್ತಿ ವಿಜೇತರಾಯಿನ ಕೆಎಂಕೆ ಮಂಜನಾಡಿಯರನ್ನು ಮಾನಾದಿಗೆ ಮಲ್ತೇರು. ಜಮಿಯತುಲ್ ಫಲಾಹ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಶಾಹುಲ್ ಹಮೀದ್ ಕೆಕೆ, ಪ್ರಧಾನ ಕಾರ್ಯದರ್ಶಿ ಕಾಸಿಂ ಬಾರ್ಕೂರು, ಜಮಿಯತುಲ್ ಫಲಾಹ್ ಕುಡ್ಲ ತಾಲೂಕು ಘಟಕದ ಅಧ್ಯಕ್ಷರು ಮೊಹಮ್ಮದ್ ಬಪ್ಪಳಿಗೆ, ಟಿಪ್ಪು ಸುಲ್ತಾನ್ ಪದವಿ ಕಾಲೇಜು ಪ್ರಾಂಶುಪಾಲರು ಅಬ್ದುಲ್ ರಹಿಮಾನ್, ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಶ್ರೀಮತಿ ಪವಿತ್ರ ರೈ, ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟಕದ ಪತ್ರಿಕಾ ಕಾರ್ಯದರ್ಶಿ ಅಹಮದ್ ಕುಂಜಿ ಮಾಸ್ಟರ್, ಸಂಘಟನಾ ಕಾರ್ಯದರ್ಶಿ ಎಕೆ ರೆಹಮಾನ್, ಸದಸ್ಯರು ಅಬ್ಬಾಸ್ ಉಚ್ಚಿಲ್, ಹಸನ್ ಕುಂಜಿ, ವಿಕೆ ಇಬ್ರಾಹಿಂ ಹಾಜಿ, ನಾಸಿ ಸಾಮನಿಗೆ, ಇಕ್ಬಾಲ್ ಸಾಮನಿಗೆ, ಆಸಿಫ್ ಹಾಜಿ ನಡುಪದವ್, ಅಶ್ರಫ್ ಕುರ್ನಾಡು, ಸಿಎಂ ಶರೀಫ್ ಫಟೋರಿ, ರಫೀಕ್ ಕೋಡಿಜಾಲ್, ಅಬ್ದುಲ್ ಖಾದರ್ ಕೋಡಿಜಾಲ್, ಕೊಣಾಜೆ ಗ್ರೀನ್ ವ್ಯೂ ಶಾಲೆದ ಸಂಚಾಲಕರು ಫರ್ವೀಸ್ ಆಲಿಂ, ವಿದೇಶಿ ಘಟಕದ ಪ್ರತಿನಿಧಿ ಮೊಯ್ದೀನ್ ಅಹಮದ್, ಮ್ಯಾನೇಜರ್ ಆದಂ ಬ್ಯಾರಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಜಿ ಇಬ್ರಾಹಿಂ ಕೋಡ್ಜಾಲ್ ಸಭೆ ನೆತ್ಕೊಂಡರು. ಉಪಾಧ್ಯಕ್ಷರು ಅಬ್ದುಲ್ ರೆಹಮಾನ್ ಕೋಡಿಜಾಲ್ ಸಭೆ ಸ್ಥಾರಿಕೆ ಮಾಡಿದರು. ಉಪಾಧ್ಯಕ್ಷರು ಕೆಎಂಕೆ ಮಂಜನಾಡಿ ಪ್ರಾಸ್ತಾವಿಕವಾದ ಪಾತಿರೇರು. ಕೋಶಾಧಿಕಾರಿ ಎಂಎಚ್ ಮಲಾರ್ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇನಿತ ಸುದ್ದಿಗೊಂಚಲನ್ನು ಮುಗಿತೊಂದುಲ್ಲ. ಕುಡಲಾತ ಸುದ್ದಿರಿಗೆ ತೋಂದುಪ್ಪಲೆ ಪೊಸಕುರಲ್.